ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ ವತಿಯಿಂದ ಸ್ವರಾಂಜಲಿ ಕಾರ್ಯಕ್ರಮವು ಮಂಗಳೂರಿನ ಉರ್ವಸ್ತೂರಿನಲ್ಲಿರುವ ತುಳು ಭವನದ ಸಿರಿ ಚಾವಡಿಯಲ್ಲಿ ನಡೆಯಿತು. ಧ್ಯಾನ ಸಂಗೀತ ಅಕಾಡೆಮಿಯ ಕಲಾ ಟ್ರಸ್ಟ್ನ ಅಧ್ಯಕ್ಷೆ ಲೋಲಾಕ್ಷಿ ಹಾಗೂ ಟ್ರಸ್ಟ್ನ ಸದಸ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ನ ಅಧ್ಯಕ್ಷೆ ಲೋಲಾಕ್ಷಿ ಹಾಗೂ ಟ್ರಸ್ಟ್ನ ಸದಸ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಧ್ಯಾನ ಸಂಗೀತ ಅಕಾಡೆಮಿಯ ಕಲಾ ಟ್ರಸ್ಟ್ನ ಸ್ವರಾಂಜಲಿ ಕಾರ್ಯಕ್ರಮದಲ್ಲಿ ಧಾರವಾಡದ ಹಿರಿಯ ಸಂಗೀತ ಕಲಾವಿದರಾದ ಡಾಕ್ಟರ್ ಮೃತ್ಯುಂಜಯ ಅಗಡಿಯವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಪಂಡಿತ್ ಗಣಪತಿ ಭಟ್ ಹಾಸಣಿಗಿಯವರ ಶಿಷ್ಯೆ ಬಿಜಾಪುರದ ಸೌಮ್ಯ ಮೋನೇಶ್ ಪತ್ತಾರ್ ರವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು, ಪಂಡಿತ್ ರಾಮದಾಸ್ ಪಲ್ಸುಲೆ ಪುಣೆಯವರ ಶಿಷ್ಯ ಧಾರವಾಡದ ಹೇಮಂತ್ ಜೋಶಿಯವರು ತಬ್ಲಾ ವಾದನ ಸೋಲೋ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಈ ಸಂದರ್ಭ ಹಿರಿಯ ಸಂಗೀತ ಕಲಾವಿದರಾದ ಡಾಕ್ಟರ್ ಮೃತ್ಯುಂಜಯ ಅಗಡಿ ಅವರಿಗೆ ಧ್ಯಾನ ಸಂಗೀತ ಅಕಾಡೆಮಿಯ ಕಲಾ ಟ್ರಸ್ಟ್ನ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಪೋ ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಪುತ್ತೂರು ಪಾಂಡುರಂಗ ನಾಯಕ್, ಧಾರವಾಡದ ವೇಣುಗೋಪಾಲ್ ಜೋಶಿ, ಹಿರಿಯ ಸಂಗೀತ ವಿದ್ವಾಂಸರಾದ ರಮಾನಾಥ್ ಕೋಟೆಕಾರ್, ರಾಮಚಂದ್ರ ಭಟ್ ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿಪೋ ನ್ಯೂಸ್ 24/7 ಮಂಗಳೂರು.